ಕೃಷಿಕರು ಬ್ಯಾಂಕಿನಿಂದ ಸಾಲ ಪಡೆಯಲು ಅರ್ಹರು ಎಂದು ಸಾಧಿಸಿ ತೋರಿಸಿದ್ದ ಸಿಂಡಿಕೇಟ್ ಬ್ಯಾಂಕಿನ ಕೃಷಿ ವಿಭಾಗದ ಮುಖ್ಯಸ್ಥರಾಗಿದ್ದ ಕೆ ವಿಶ್ವನಾಥ ಬೇಲಿಯಾರವರ ನೆನಪಿನ ಕಾರ್ಯಕ್ರಮವೊಂದು ಮಣಿಪಾಲದಲ್ಲಿ ನಡೆಯಿತು. ಮಣಿಪಾಲದ ಬ್ಯಾಂಕಿಂಗ್ ತರಬೇತಿ ಸಂಸ್ಥೆಯಲ್ಲಿ ಅವರ ಅಭಿಮಾನಿಗಳು ಮತ್ತು ಸಿಂಡಿಕೇಟ್ ಬ್ಯಾಂಕಿನ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೆನಪಿನ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಲಾಯಿತು. ಸಿಂಡಿಕೇಟ್ ಬ್ಯಾಂಕಿನ ಕೃಷಿ ವಿಭಾಗವನ್ನು ಮಣಿಪಾಲದ ಪ್ರಧಾನ ಕಚೇರಿಯಲ್ಲಿ 1964ರಲ್ಲಿ ಆರಂಭಿಸಿ 1988ರವರೆಗೆ ಅದರ ನೇತೃತ್ವ ವಹಿಸಿದ್ದ ಶ್ರೀ ಬೆಳಿರಾಯರು ಇತ್ತೀಚೆಗೆ ವೃದ್ಧಾಪ್ಯದ ಕಾರಣದಿಂದ ನಿಧನರಾಗಿದ್ದರು. ಈ ಸಂದರ್ಭ ಮೇಸಲ್ಕೋ ಸಂಸ್ಥೆ ಪ್ರಕಟಿಸಿದ ಪ್ರಸಕ್ತ ವರ್ಷದ ಪ್ರತಿಷ್ಠಿತ ಸೂರ್ಯಮಿತ್ರ ಪ್ರಶಸ್ತಿ ಪಡೆದ ಕೆಎಂ ಉಡುಪ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಎಸ್ಎಂ ತಿಂಗಳಾಯ ಮಾಜಿ ಸಿಬ್ಬಂದಿಗಳನ್ನು ನೆನಪಿಸುವುದು ಮತ್ತು ಗೌರವಿಸುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಪ್ರಪ್ರಥಮ ಬಾರಿಗೆ ನಡೆದಿದೆ. ಗ್ರಾಮೀಣ ಭಾಗದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಹೆಚ್ಚಿನ ಸೇವೆ ನೀಡಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸಿಂಡಿಕೇಟ್ ಬ್ಯಾಂಕಿನ ಪ್ರಮುಖ ಉದ್ದೇಶವಾಗಿದ್ದು ಕೃಷಿ ಮತ್ತು ಗ್ರಾಮೀಣ ಭಾಗದ ಜನರನ್ನ ಸ್ವಾವಲಂಬಿಯನ್ನಾಗಿಸುವುದೇ ಆಗಿದೆ ಎಂದರು. In the history of Syndicate Bank for the last 60 years, there is no occasion when staff members coming together and honoring and bringing out to sounding in the name of the retired officer. That's the video. The record you have done and your colleague, you are together with it, Mr. Butt. I'm very happy that you have done a great thing. There's a saying, along with the flower garland, the Nulu also gets a prize. That's what I got today. I came to honor Mr. Udupa and I also got honored. Thank you very much. Syndicate Bank, I worked in Syndicate Bank for 31 years. Best of relations with the Reserve Bank of India and Syndicate Bank and all other banks in India.